ಒಂದೇ ಮಾತಲ್ಲಿ ಹೇಳೋದಾದರೆ ಅವರು ಪುಣ್ಯಾತ್ಮ ಅಂತ ಹೇಳಬೇಕು. ಯಾಕಂದರೆ ದೇವರನ್ನು ಶತ್ರುತ್ವದಿಂದ ಅವರು ಒಲಿಸ್ಕೊಳ್ಳಿದ್ದಾರೆ. ನಾವೆಲ್ಲ ಭಕ್ತಿಯಿಂದ ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೆ. ಅವ್ರು ಏನು ಮಾಡಿದ್ದಾರೆ, ಈ ಸ್ತುತಿಗಳಲ್ಲಿ ನಿಂದಾಸ್ತುತಿ ಅಂತ ಒಂದಿದೆ. ಭಗವಂತನ ನಿಂದನೆ ಮಾಡಿ ಸ್ತುತಿ ಮಾಡುವಂಥದ್ದು. ಶಿವನನ್ನು ನಿಂದನೆ ಮಾಡೋದು, ನೀನು ಸ್ಮಶಾನವಾಸಿ, ಚರ್ಮಾಂಬರ ಹುಟ್ಟವನು, ಆಮೇಲೆ ಗಂಗೆಯನ್ನು ಇನ್ನೊಂದು 2 ಹೆಂಡ್ತಿ ನಿನಗೆ, ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಿ, ಒಬ್ಬಳನ್ನು ಬದಿಯಲ್ಲಿ ಇಟ್ಕೊಂಡಿದ್ದಿ, ಆಮೇಲೆ ನಿಮ್ಗೆ ಗೊತ್ತಿದ್ದಾಗೆ ಸಿಂಹವಾಹಿನಿ, ಈ ಕಡೆಯಿಂದ ನಂದಿ, ಅವರು ಶತ್ರುಗಳು, ಆ ಕಡೆಯಿಂದ ಸುಬ್ರಹ್ಮಣ್ಯನಿಗೆ ನವಿಲು, ಇಲ್ಲಿ ಗಣಪತಿಗೆ ಇಲಿ, ಇಂಥದ್ದೆಲ್ಲ ನಿಂದನೆ ಮಾಡಿ ದೇವರನ್ನು ಸ್ತುತಿ ಮಾಡೋದಕ್ಕೆ ನಿಂದಾಸ್ತುತಿ ಅಂತ ಹೇಳ್ತಾರೆ. ಅವರು ಕೂಡ ಮಾಡಿರೋದು ಬಹುಶಃ ನಿಂದಾಸ್ತುತಿ. ರಾಮನಿಗೆ ನಿಂದನೆ ಮಾಡಿ ಅವರು ಸ್ತುತಿ ಮಾಡಿದ್ದಾರೆ ಅಂತ ನಮ್ಮ ಲೆಕ್ಕದಲ್ಲಿ. ಇನ್ನೊಂದು ಏನು ಅಂತಂದರೆ, ತ್ರಿಜನ್ಮ ಮೋಕ್ಷದ ಕಥೆ ನೀವು ಕೇಳಿದ್ದೀರಿ. ಜಯ ವಿಜಯರಿಗೆ ಶಾಪ ದೊರಕಿದಾಗ ಅವರು ಭಗವಂತನನ್ನು ಕೇಳ್ತಾರೆ, ನಾನು ಬನ್ನಿ ಹೆಚ್ಚು ಸಮಯ ಬಿಟ್ಟಿರ್ಲಿಕ್ಕಾಗೋ, ಏನು ಮಾಡಬೇಕು? ಆವಾಗ ಹೇಳ್ತಾರೆ, 3 ಜನ್ಮದಲ್ಲಿ ಶತ್ರುಗಳಾಗಿ ಬಾ, ಅಥವಾ 7 ಜನ್ಮದಲ್ಲಿ ಭಕ್ತರಾಗಿ ಬರ್ತಿರೋ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ 7 ಜನ್ಮ ನಮಗೆ ಸಾಧ್ಯವೇ ಇಲ್ಲ, ನಾವು 3 ಜನ್ಮದಲ್ಲಿ ನಿನ್ನ ಹತ್ತಿರ ಬರ್ತೇವೆ. ಬಹುಶಃ ನಮ್ಮ ಭಗವಾನರು ಕೂಡ 3 ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗುವ ಆಲೋಚನೆಯಲ್ಲಿ ಇದ್ದಾರೆ. ನಾವೆಲ್ಲ ನೋಡಿ ಭಕ್ತರು 7 ಜನ್ಮ ರಾಮ 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 ಅಂಥೇಳಿ ಇಲ್ಲೇ ಇರಬೇಕು. ಹಾಗೆ ಅವರು ನಿಂದಾಸ್ತುತಿಯನ್ನೇ ಮಾಡ್ತಾರೆ ಅಂತ ನನ್ನ ಲೆಕ್ಕ. ಅಲ್ಲ, ಅದು ಬೇರೆ ಅರ್ಥ. ಅದು ನಾನು ಹೌದು ಅಂದರೆ ನಾನು ಪಾರ್ಟಿ ಅದೇನು.